ಬೆಳ್ತಂಗಡಿ ಮತ್ತು ಉಜಿರೆಯಲ್ಲಿ ಕಳ್ಳರ ಹಾವಳಿ ಜೋರಾಗಿದೆ ಅನ್ನುವಂಥದ್ದು. ಈಗ ನಾವಿರುವಂತಹದ್ದು ಉಜಿರೆಯ ಒಂದು ಅನುಗ್ರಹದ ಮಾರ್ಗ ಅಂದರೆ ಚಾರ್ಮಾಡಿ ರಸ್ತೆಯಲ್ಲಿರ್ತಕ್ಕಂತಹ ಸ್ಮಾರ್ಟ್ ಮೊಬೈಲ್ ಅನ್ನುವಂಥ ಶಾಪ್ನಲ್ಲಿ. ಇಲ್ಲಿ ಈಗ ಒಳಭಾಗಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ದೇವೆ. ನಿನ್ನೆ ಕಳ್ಳರು ಬಂದು ಇಬ್ಬರು ಕಳ್ಳರು ಬಂದು ಇಲ್ಲಿ ನಿಂತಿರುವಂಥದ್ದು. ಇದು ಓಪನ್ ಆಗಿರ್ತದೆ, ಪ್ರತಿದಿನವೂ ಕೂಡ ಇದು ಓಪನ್ ಆಗಿರ್ತದೆ. ಇಲ್ಲಿ ಯಾವುದೇ ರೀತಿಯಾದಂತಹ ಇದಕ್ಕೆ ಕ್ಲೋಸ್ ಇರೋದಿಲ್ಲ, ಇದಕ್ಕೆ ಯಾವುದು ಶಟರ್ ಹಾಕಿರೋದಿಲ್ಲ. ಇಲ್ಲಿ ಬಂದು ಅವರು ಮೊದಲಿಗೆ ಇಲ್ಲಿ ಬಂದು ನಿಂತಿರ್ತಾರೆ. ಬಹಳ ವಿಶೇಷ ಅಂತ ಹೇಳಿದರೆ ಅವರು ಇನ್ನೊಂದು ಕಡೆ ಕದ್ದಿದ್ದಾರೆ ಅನ್ನುವಂತಹ ಅನುಮಾನ ಇದೆ. ಯಾಕೆಂತಂದರೆ ಅವರು ಬೆಳ್ತಂಗಡಿಯ 3 ಸ್ಟಾರ್ನಲ್ಲಿ ಕದ್ದಿದ್ದಾರೆ, ಅವರೇ ಇರಬಹುದು ಅನ್ನುವಂಥ ಅನುಮಾನ. ಯಾಕೆಂತಂದರೆ ಇಲ್ಲೊಂದು ಪಿಂಟ್ ಬಾಟ್ಲಿ ಕೂಡ ಸಿಕ್ಕಿದೆ. ಆ ಪಿಂಟ್ ಬಾಟ್ಲಿ ಬಿಯರ್ನ ಪಿಂಟ್ ಬಾಟ್ಲಿ ಅಂತ ಏನು ಕರಿತೀವಿ, ಅದು ಕೂಡ ಇಲ್ಲೇ ಸಿಕ್ಕಿರೋದು. ಅವರು ಇಲ್ಲಿ ಅದನ್ನು ತಂದು ಇಟ್ಟು ಹೋಗಿದ್ದಾರೆ ಕೂಡ. ಇದು ವಾಸ್ತವವಾಗಿ ಸ್ಮಾರ್ಟ್ ಮೊಬೈಲ್ ಅಂತ ಏನಿದೆ, ಈ ಸ್ಮಾರ್ಟ್ ಮೊಬೈಲ್ನ ಒಳಭಾಗಕ್ಕೆ ಹೋಗುವ ಮೊದಲು ಅಂದರೆ ಇದು ಇಲ್ಲಿಯ ಶಟರ್. ಈ ಶಟರ್ಗಿಂತ ಹೊರಭಾಗದಲ್ಲಿ ಇದೊಂದು ಕ್ಯಾಮ್ರಾ ಇದೆ, ಅಲ್ಲೊಂದು ಕ್ಯಾಮ್ರಾ ಇದೆ. ಅದರ ಜೊತೆಗೆ ಹೊರಭಾಗವನ್ನು ಅವನು ಬಂದು ಬೈಕ್ ನಿಲ್ಲಿಸಿರುವಂತಹ ಕ್ಯಾಮ್ರಾ ಈ ಫುಟೇಜಲ್ಲಿದೆ. ಮತ್ತು ಈ ಕ್ಯಾಮ್ರಾದಲ್ಲಿಯೂ ಕೂಡ ಇನ್ನೊಂದು ಫುಟೇಜ್ ಇದೆ. ಈ ಇಬ್ಬರೂ ಕೂಡ ಒಳ ಪ್ರವೇಶ ಮಾಡುವುದಕ್ಕಿಂತ ಮೊದಲು ಏನೇನು ಮಾಡಿದ್ರು ಅನ್ನುವಂತಹ ದೃಶ್ಯಾವಳಿಗಳು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಒಳಭಾಗಕ್ಕೆ ಬಂದು ಇಲ್ಲಿರ್ತಕ್ಕಂತಹ ಈ ಕ್ಯಾಮ್ರಾವನ್ನು ಅವರು ತಗ್ಗಿಸ್ತಾರೆ. ಜೊತೆಗೆ ಈ ಕ್ಯಾಮ್ರಾಕ್ಕೂ ಕೂಡ ಅದನ್ನು ಇದು ಮಾಡ್ತಾರೆ. ಮತ್ತು ಒಳಭಾಗಕ್ಕೆ ಹೋಗಿ ಇಲ್ಲಿರ್ತಕ್ಕಂಥ ಕ್ಯಾಮ್ರಾವನ್ನು ಕೂಡ ಅವ್ರು ಚೇಂಜ್ ಮಾಡ್ತಾರೆ. ಒಳಭಾಗಕ್ಕೆ ಹೋಗಿ ಇನ್ನೊಂದು ಅಲ್ಲಿರ್ತಕ್ಕಂಥ ಅವ್ರದ್ದು ಕ್ಯಾಮ್ರಾದ ಮೇನ್ ಸ್ವಿಚ್ ಏನಿದೆ ಅದನ್ನು ಕೂಡ ಆಫ್ ಮಾಡ್ತಾರೆ. ಒಟ್ಟಿನಲ್ಲಿ ಸ್ಮಾರ್ಟ್ ಮೊಬೈಲ್ಗೆ ಕಳ್ಳನ ಹಾವಳಿಯಾಗಿದೆ, ಕಳ್ಳ ಒಳ ನುಗ್ಗಿದ್ದಾನೆ. ಇದೀಗ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ಮಾರ್ಟ್ ಮೊಬೈಲ್ನವರು ಇದ್ದಾರೆ. ನಮಸ್ತೆ. ಎಷ್ಟೊತ್ತಿಗೆ ಬಂದದ್ದು? ಒಂದು ಗಂಟೆ ಆಗ್ಬೋದು ರಾತ್ರಿ. ನಿನ್ನೆ ರಾತ್ರಿ 1 ಗಂಟೆ. ನಮಗೆ ಗೊತ್ತಿರಲಿಲ್ಲ. ಇವರು 12 ಗಂಟೆ ತನಕ ಇವರು ಇಲ್ಲೇ ಇದ್ರು. ಮತ್ತೆ 1 ಗಂಟೆ ಆಗುವಾಗ ಬಂದಿರ್ಬೋದು ಅಂದಾಜು. ಅದು ನಮಗೆ ವಿಷಯ ಗೊತ್ತಾದದ್ದು ಬೆಳಿಗ್ಗೆ ಅಂಗಡಿ ಓಪನ್ ಬರುವಾಗ ಬೀಗ ಎಲ್ಲ ಹೊಡೆದು ಫುಲ್ ಇದು ಮಾಡಿದ್ದಾರೆ. ನೋಡುವಾಗ ಈ ಥರ ಆಗಿದೆ ವಿಷಯ. ಮತ್ತು ಏನು ಕೊಂಡೋಗಿಲ್ಲ, ಎಲ್ಲ ಆ ಕಡೆ ಈ ಕಡೆ ಮಾಡಿ ಇಟ್ಟಿದ್ದಾರೆ. ಒಂದು 1500 ರುಪೀಸ್ ಇತ್ತು ಅಮೌಂಟು. ಅದರಲ್ಲಿ ಈ ಮಾರನೇಮಿ ಅವರಿಗೆ ಬಂದು ಕೊಟ್ಟು ಒಂದು 700-800 ಒಳಗಡೆ ಇರ್ಬೋದು. ಅದನ್ನು ಎತ್ಕೊಂಡು ಹೋಗಿದ್ದಾರೆ ಅಷ್ಟೇ. ಬೇರೆ ಏನು ಐಟಮ್ ಕೊಂಡೋಗಿಲ್ಲ. ಅವ್ನು ಸಿಕ್ಕಾಪಟ್ಟೆ ಹುಡುಕಿ ಎಷ್ಟು ತಗೊಂಡೋಗಿದ್ದಾನೆ ಅನ್ನುವಂಥದ್ದು ಬಹಳ ಕುತೂಹಲ ಕೆರಳಿಸಿತ್ತು ಎಲ್ಲರಿಗೂ. ಅದೇ ಒಂದು 1500 ರುಪೀಸ್ ಇತ್ತು ಅದರಲ್ಲಿ. ಈ ಮಾರನೇಮಿ ಅವರಿಗೆಲ್ಲ ಬಂದು ಕೊಟ್ಟು ಒಂದು 800 ಸಮಥಿಂಗ್ ಇರ್ಬೋದು ಅದರಲ್ಲಿ. ಅದನ್ನು ಕೊಂಡೋಗಿದ್ದಾರೆ ಅಷ್ಟೇ. ಬೇರೆ ಕೌಶಿಪ್ ಇಲ್ಲಿ ಇದರ ಓನರ್ ಇದ್ದಾರೆ. ಸರ್ ನಮಸ್ತೆ. ಏನು ಹೇಳ್ತೀರಿ ಇಲ್ಲಿ ಸರ್? ಅಲ್ಲ, ಬೆಳಿಗ್ಗೆ ಓಪನ್ ಬರುವಾಗ ನೋಡುವಾಗ ಇದು ನಮ್ದು ಫಸ್ಟ್ ಅಲ್ಲ, ಇದು ಮುಂಚೆ ತುಂಬ ಸಲ ಆಗಿದೆ ಅಂದರೆ ಒಂದು 5 ವರ್ಷದಿಂದ ಕಳ್ಳತನ ಇರಲಿಲ್ಲ. ಇದಕ್ಕೆ ಮುಂಚೆ ತುಂಬ ಸಲ ಕದ್ದು ಹೋಗಿದೆ, ತುಂಬ ಸಲ ಆಗಿದೆ, 1-2 ಸಲ ಆಗಿದೆ. ಇದೊಂದು ಲಾಸ್ಟು ಒಂದು 5 ವರ್ಷ ಆಯಿತು ಮರೆದಾಯಿತು. ನೋಡುವಾಗ ಬೆಳಿಗ್ಗೆ ಓಪನ್ ಮಾಡುವಾಗ ಶಟರ್ ಓಪನ್ ಆಗಿದೆ. ಎಂತ ಮತ್ತೆ ಓಪನ್ ಮಾಡುವಾಗೆಲ್ಲ ಗೊತ್ತಾಯಿತು. ಅಲ್ಲ, ನಿಮ್ಮದು ಮೊಬೈಲ್ ಮತ್ತು ಅದರ ಇದ್ರ ಸ್ಪೇರ್ ಪಾರ್ಟ್ಸ್ ಎಲ್ಲ ಪ್ಯಾಡ್ಸ್ ಮತ್ತೆ ಮೊಬೈಲ್ ಡೈಲಿ ಮನೆಗೆ ತಗೊಂಡು ಹೋಗ್ತಾನೆ, ಡೈಲಿ ಕಾರಲ್ಲಿ. ಸಾಕು, ನಮಗೆ ಸಾಕಾಗಿದೆ. ಹೋಗಿ ತುಂಬ ಸಲ ಹೋಗಿದೆ, ತುಂಬ ಅಮೌಂಟ್ ಹೋಗಿದೆ. ಈಗ ನೀವು ಒಟ್ಟು ಎಷ್ಟು ಕ್ಯಾಮರಾ ಹಾಕಿದ್ದೀರಿ? ಇಲ್ಲಿ 9 ಕ್ಯಾಮರಾ ಆಲ್ರೆಡಿ ಇದ್ರಿದೆ. ಮತ್ತೆ ಸಪ್ರೇಟ್ ಕ್ಯಾಮರಾ ಒಂದಿದೆ, ಸಿಂಗಲ್ ಕ್ಯಾಮರಾ ಒಂದಿದೆ. ಒಂದು ಕ್ಯಾಮರಾ ಆರ್ಟಿಸ್ಟ್ ತೊಗೊಂಡು ಹೋದ್ರು, ಒಂದು ಕ್ಯಾಮರಾ ಸ್ಪೇರ್ ಆಗಿಟ್ಟಿದ್ದಾನೆ. ಏನು ಕಾಣುತ್ತೆ ಈಗ? ಕಳ್ಳ ಬಂದ, ಮತ್ತೆ ಏನೇನು ಮಾಡ್ದ? ಕಳ್ಳ ಬೈಕಲ್ಲಿ ಬಂದು ಸುಮ್ಮನೆ ಬಂದಿಲ್ಲ, ಆಲ್ಟೆ ಹೊಡೆದು ಒಳಗೆ ಹೋದ, ಡ್ರಾಪ್ ಮಾಡಿ ಒಂದೊಂದು ಕ್ಯಾಮರಾನು ಡೌನ್ ಮಾಡಿದ. ಎಲ್ಲ ಬಂದ ಕೂಡಲೇ ಕ್ಯಾಮರಾ ಡೌನ್ ಮಾಡಿ ಒಂದೊಂದೇ ಕ್ಯಾಮರಾ ಡೌನ್ ಮಾಡ್ಕೊಂಡು ಹೋಗಿದ್ದ ಎಲ್ಲ. ಈಗ ಅವನನ್ನು ನೀವು ಹುಡುಕ್ಬೋದಾ? ಅಂದರೆ ಅವನ ಫುಟೇಜ್ ನೋಡಿದಾಗ ಅವನನ್ನು ಹಿಡಿಬೋದು ಅಂತ ಅನ್ಸುತ್ತಾ? ಇದಕ್ಕಿಂತ ಮುಂಚೆ ಒಂದು ಫುಟೇಜ್ ನಾನು ರಿಪೋರ್ಟ್ಮೆಂಟಿಗೆ ಕೊಟ್ಟಿದ್ದೆ, ಪೊಲೀಸ್ ಕದ್ದನ್ನು ರಿಪೋರ್ಟ್ಮೆಂಟ್ ಕೊಟ್ಟೆ. ಅದನ್ನು ಆಗಿಲ್ಲ. ಅದಕ್ಕೆ ಕಂಪ್ಲೇಂಟ್ ಕೊಡೋದು ಅಷ್ಟೊಂದು ಇದು ಮಾಡಿಲ್ಲ. ಯಾಕೆಂದರೆ ಇದಕ್ಕಿಂತ ಬೇರೆಯವ್ರಿಗೆ ಉಪಕಾರ ಆಗಬೇಕಂತ ಒಂದು ಕಂಪ್ಲೇಂಟ್ ಕೊಡೋದು ಅಷ್ಟೇ. ಯಾಕಂದರೆ ಇನ್ನೊಬ್ಬ ಸಿಕ್ಕಿದರೆ ಬೇರೆಯವ್ರಿಗೆ ಈ ಥರ ಆಗ್ಬಾರ್ದಲ್ಲ. ಅದು ಸಣ್ಣ ಮಕ್ಕಳು, ಮಕ್ಕಳು ಕ್ಯಾಮರಾ ಫೋಟೇಜ್ ನೋಡುವಾಗ ಸಣ್ಣ ಮಕ್ಕಳು, ಬಟ್ ಪ್ರೊಫೆಷನಲ್ಸ್ ಇದ್ದಂಗಿದ್ದಾರೆ. ಮತ್ತೆ ನ್ಯಾಕೆಲ್ಲ ಬಂದಿದ್ದಾರೆ. ಅದು ಲಾಕ್ ಎಲ್ಲ ಅವ್ರ ಬ್ಯಾಗ್ ಎಲ್ಲ ಐಟಮ್ ಎಲ್ಲ ಇತ್ತು, ತಗೊಂಡು ಲಾಕ್ ತಗೊಂಡು ಹಾಗೆ. ಈಗ ಬೈಕ್ ಇದು ನಂಬರ್ K35 ಅಂತ ಕಾಣುತ್ತಲ್ಲ? 35 ಒಂದು ಸ್ಪೆಲ್ಲಿಂಗ್ ಕಾಣಲ್ಲ, ಮತ್ತೆ 2 ನಂಬರ್ ಕಾಣುತ್ತೆ, 4 ನಂಬರ್ ಕಾಣುತ್ತೆ. ಈಗ ಏನು ಹೇಳ್ತೀರಿ? ಎಷ್ಟು ಒಂದು ಗಂಟೆ ಅಂತ ಹೇಳಿದ್ರೆ ಉಜಿರೆಪೇಟೆ ಸಂಪೂರ್ಣ ಏನು ಕ್ಲೋಸ್ ಆಗೋದಿಲ್ಲ. 12 ಗಂಟೆವರೆಗೆ ನಾನು ಉಜಿರೆ ಟೌನ್ ಇದೆ. ಯಾಕೆ ನಾನು ನನ್ನ ಫ್ರೆಂಡ್ ನಿನ್ನ ಬಿಡಲಿಕ್ಕೆ ಕಣ್ಣೂರು ಏರ್ಪೋರ್ಟ್ ಹೋಗಿದ್ದೆ. ಆಗ ಬರುವಾಗ 12 ಗಂಟೆ ಆಗಿದೆ. 12 ಗಂಟೆಗೆ ಮಾತಾಡಿ ನಾನು ಮತ್ತೆ ಹೋದ ಮನೆಗೆ ಹೋದ್ರು.
12 ಗಂಟೆ ನಾನು ಟಾಪ್ ಬಂದು ಮಾತಾಡಿ ಓಪನ್ ಮಾಡಿ ಅಲ್ಲ ಓದೋದು. ನಂತರ ಬಂದೇನೆ, ಆನಂತರ ಬಂದೆ, 1 ನಂತರ ಬಂದೇನೆ. ದೊಡ್ಡ ಲಾಸ್ ಆಗಲಿಲ್ಲ, ಬಟ್ ಅವನನ್ನು ಹಿಡಿಬೇಕು. ಯಾಕೆಂದರೆ ಡಿಪಾರ್ಟ್ಮೆಂಟ್ ಹಿಡಿಬೇಕು. ಯಾಕೆಂದ್ರೆ ತುಂಬ ಸಲ ಆಗಿದೆ. ಯಾಕೆಂದ್ರೆ ಇನ್ನು ಬೇರೆಯವರು ಪಾಪದವರಿಗೆ ಇನ್ನು ಕಷ್ಟ ಬರಬಾರ್ದಲ್ಲ, ಅವರು ಹಾಕಿ ಬಂಡವಾಳ ಹಾಕಿ ಮಾಡುವ ಅಂಗಡಿ ಅಲ್ಲ, ಹಾಗೆ ಅದನ್ನು ಮಾಡಬೇಕಷ್ಟೇ ಡಿಪಾರ್ಟ್ಮೆಂಟನ್ನು ಅಷ್ಟೇ. ಥ್ಯಾಂಕ್ ಯು. ಇದು ಸ್ಮಾರ್ಟ್ ಮೊಬೈಲ್ನ ಅವರು ಮಾತನಾಡ್ತಿರುವಂಥದ್ದು. ಬಹಳ ವಿಶೇಷವಾಗಿ ಇಲ್ಲಿರ್ತಕ್ಕಂತಹ ಫೂಟೇಜ್ ಏನಿದೆ ಅದು ಬಹಳ ಇಂಪಾರ್ಟೆಂಟ್. ಯಾಕೆಂತಂದರೆ ಈ ಫೂಟೇಜನ್ನು ಆಧರಿಸ್ಕೊಂಡು ಅವ್ರನ್ನ ಹಿಡಿಲೇಬೇಕು. ಯಾಕಂತಂದರೆ ಒಂದಲ್ಲ ಎರಡಲ್ಲ ಸುಮಾರು ಕಡೆಯಲ್ಲಿ ಇಂತಹದ್ದು ಆಗ್ತಾನಿದೆ. ನಿರಂತರವಾಗಿ ಕಳ್ಳರ ಹಾವಳಿ ಇರೋದರಿಂದ ಇಲ್ಲಿ ಈಗ ಬಂದಿರುವಂಥ ಫೂಟೇಜನ್ನು ಆಧರಿಸ್ಕೊಂಡು ಆತನನ್ನು ಹಿಡಿಬೇಕು, ಅವರಿಬ್ಬರನ್ನು ಕೂಡ ಹಿಡಿಬೇಕು ಅನ್ನುವಂಥದ್ದು ಇಲ್ಲಿನವರ ಒತ್ತಾಯ. ಆದಿತ್ಯ ಶೆಟ್ಟಿ ಬಳಂಜ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಉಜಿರೆ.